ಕೊಟ್ಟಿದ್ದಾರೆ. ಯಾಕೆ ಅದು ನಮಗೆ ಚೆನ್ನಾಗಿದ್ದ ಕಾರಣ ಅವರು ಕೊಡೋದು ಕೆಲಸ ಆಯಿತು. ಅದು ಪ್ರತಿಯೊಂದು 224 ಕ್ಷೇತ್ರದಲ್ಲಿ ಕೂಡ ಅದಕ್ಕೆ ಡಿಮಾಂಡ್ ಇತ್ತು. ಅದೇ ಮಂತ್ರಿಗಳದನ್ನು ನಮ್ಮ ಕ್ಷೇತ್ರಕ್ಕೆ ಕೊಡೋದು ಕೆಲಸ ಇಟ್ಟು ಮಾಡಿದ್ದಾರೆ. ಇದು ನಮ್ಮ ಮಂಗಳೂರು ತಾಲೂಕಿನ ಹಿಸ್ಟ್ರಿಯಲ್ಲಿ ಫಸ್ಟ್ ಒಂದು PU ಕಲ್ಲಿ ಇಲ್ಲಿ ಸ್ಟಾರ್ಟ್ ಆಗೋದು. ಬಂಟ್ವಾಳ ತಾಲೂಕಿನ ಮಂಟಪದ ಮತ್ತು ಮುಡಿಪಲ್ಲಿದೆ. ಅದು ಈ ಲಿಮಿಟಲ್ಲಿ ಎಲ್ಲಿಯೂ ಕೂಡ ನಮ್ಮ ಹತ್ರ PU ಕಾಲೇಜೇ ಇಲ್ಲ. ಮುಂಚೆ ಬಂದದ್ದು ಏನದು ಮಂಗಳೂರು ತಾಲೂಕು ಅಂತ ಹೇಳಿ ನಾವು ಕೂಡ ಮಂಗಳೂರು ತಾಲೂಕಲ್ಲಿದ್ದೇವೆ. ಎಲ್ಲ ಆ ಕಡೆ ಹೋಗ್ತಿತ್ತು ಮಂಗಳೂರು ತಾಲೂಕು ಅಂತ ಹೇಳಿ. ಕಾವೂರು, ಮಂಗಳೂರು, ಕಾರ್ ಸ್ಟ್ರೀಟ್ ಅಲ್ಲಿ ಆಯ್ತಂತ ಅಲ್ಲದೆ ಮಂಗಳೂರು ತಾಲೂಕು ಗ್ರಾಮೀಣ ಮಟ್ಟದಲ್ಲಿ ಒಂದು ಕೂಡ ಓಪನ್ ಆಗಲಿಕ್ಕೆ ಆಗಲಿಲ್ಲ. ಸೊ ಫಸ್ಟ್ ಟೈಮ್ ನಮ್ಮ ಈ ಕ್ಷೇತ್ರದ ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಪ್ರಪ್ರಥಮ ಬಾರಿಗೆ ಹಿಸ್ಟ್ರಿಯಲ್ಲಿ ಫಸ್ಟ್ ಒಂದು PU ಕಾಲೇಜ್ ಸ್ಟಾರ್ಟ್ ಆಗಿದೆ. ಇದನ್ನು ಕೇಳಲಿಕ್ಕೆ ಬೇರೆ ಬೇರೆ ಶಾಲೆಗಳು ಕೇಳಿದರು. ಅದಕ್ಕೆಲ್ಲ ಆಜಬ್ಬರು ಡಿಮಾಂಡ್ ಇತ್ತು, ಅಲ್ಲಿ ಮಕ್ಕಳಿಲ್ಲ, ಬೇರೆ ಕಡೆ ಮಾಡಬೇಕಂತಿತ್ತು, ಅಲ್ಲಿ ವ್ಯವಸ್ಥೆದು ಆಗಲಿಲ್ಲ. ನಮ್ಮ 300ರಲ್ಲಿ ನಮಗೆ ಜಾಗ ಇದು ತಯಾರಾಗಿದ್ದೆವು, ಮತ್ತು ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಅದು ಪಬ್ಲಿಕ್ ಸ್ಕೂಲು ಮತ್ತೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ ಕಾರಣ ಕರ್ನಾಟಕ ಪಬ್ಲಿಕ್ ಸ್ಕೂಲಾಗಿ ಆಗ್ತದೆ. ಫಸ್ಟಿಂದ ಹಿಡಿದು ಸೆಕೆಂಡ್ PUC ತನಕ ಇದ್ದ ಕಾರಣ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆದ ಕಾರಣ ನಿಮಗೆ ಕಟ್ಟಡಕ್ಕೆ ಅದಕ್ಕೆ ಇದಕ್ಕೆಲ್ಲ ಅನುದಾನ ವಿಶೇಷವಾಗಿ ಪ್ರತಿ ವರ್ಷ ಕೂಡ ಬರ್ತದೆ. ಆ ಉದ್ದೇಶ ನಾನು ಇದನ್ನು ಇದೆಲ್ಲ ಕಡೆ ತಂದದನ್ನು ಆಗ್ತದೆ. ಒಂದು ಹೊಸತ ಒಂದು ಸಮಸ್ಯೆ ಬರುವಾಗ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ, ಭಾಳ ಕಷ್ಟ ಇದೆ. ಮತ್ತೆ ಅದರಷ್ಟಿಗೆ ನಡೆದುಕೊಂಡು ಹೋಗ್ತದೆ. ಈ ಶಾಲೆ ಪ್ರಾರಂಭ ಆಗಲು ಕೂಡ ಎಲ್ಲ ಕಟ್ಟಡದ್ದು ಪ್ರಾರಂಭ ಮಾಡಿದಲ್ಲ, ಒಂದು ಬಾರಿ ಕೋಣೆಯಲ್ಲಿದ್ದು ಮಾಡಿದ್ದು. ಸೊ ಹಂತ ಹಂತವಾಗಿದ್ದು ಆಗ್ತದೆ. ಕೊನಾಜಲ್ಲಿ ನಾವು ಹೈಸ್ಕೂಲ್ ಸ್ಟಾರ್ಟ್ ಮಾಡಲು ಕೂಡ ಸವಲತ್ತಿಲ್ಲ. ಹೊರಗಡೆ ಶೀಟ್ ಹಾಕಿ ಮಳೆಗಾಲದ ಮಕ್ಕಳಿಗೆ ಕಲಿಸಿ ಮಂಗಲ ಯುವ ಕ್ಲಬ್ಬಿನಲ್ಲಿ ಪಾಠ ಮಾಡಿ ಅಲ್ಲಿ ಸ್ಟಾರ್ಟ್ ಆದದ್ದು. 100% ಅಲ್ಲಿಗೆ ಬಂತು. ಬಿಲ್ಡಿಂಗ್ ಇಲ್ಲದಿದ್ದ ಕಡೆಗೆ ಬರಲಿಲ್ಲ. ಆದ ಕಾರಣ ಈ ಕಾಲಘಟ್ಟದಲ್ಲಿ ನೀವು ಶಿಕ್ಷಣ ಇಲಾಖೆಗೆ ಮಾತ್ರ ಬಿಟ್ಟರೆ ಆಗೋದಿಲ್ಲ. ನೀವು ಊರಿನವರೆಲ್ಲ ಸೇರಿ ಇದು ನಿಮ್ಮ ಊರಿನ ಕಾಲೇಜ್ ಅಂತ ಒಂದು ಭಾವನೆಯಿಂದ ಮುಂದೆ ನಿಂತು ವಿಶೇಷವಾದ ಆಸಕ್ತಿ ಮುಖಾಂತರ ಇದನ್ನು ಪ್ರಾರಂಭ ಮಾಡಬೇಕು. ಯಾಕೆ 1 ವರ್ಷ 2 ವರ್ಷ ನೋಡ್ತಾರೆ, ನೀವು ಸಮರ್ಪಕವಾಗಿ ನಡೆಯುವುದಿಲ್ಲ ಸರ್ ಈ ವಿಷಯ, ಇದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಆಯ್ತದೆ. ಆದ ಕಾರಣ ಇದು ನಿಮಗೆ ಸಿಕ್ಕಿದ, ನಿಮ್ಮ ಗ್ರಾಮಕ್ಕೆ ಸಿಕ್ಕಿದಂಥ ದೊಡ್ಡ ಸ್ವರ್ಣ ಅವಕಾಶ. ಏನು, ಈ ಗ್ರಾಮದ ಜನಸಾಮಾನ್ಯರ ಮಕ್ಕಳು 1ನೇ ಕ್ಲಾಸ್ಗೆ ಸೇರಿ UKGಗೆ ಒಂದು ಸೇರಿ LKGಗೆ ಒಂದು ಸೇರಿದರೆ PUC ತನಕ ಕೂಡ ಅವರಿಗೆ ಇಲ್ಲಿ ಇದೇ ಕ್ಯಾಂಪಸ್ನಲ್ಲಿ ಸಿಕ್ಕುವಂಥ ಅವಕಾಶ ಆಗ್ತದೆ. ಆದ ಕಾರಣ ನಿಮ್ಮ ಗ್ರಾಮದವರಿಗೆ, ನಮ್ಮ ಸುತ್ತಮುತ್ತಲ ಗ್ರಾಮದವರಿಗೆ ಮಹಿಳೆ ಮಂಗಳೂರಿಗೆ ಭಾಳಷ್ಟು ನಮ್ಮ ಸೋದರಿದ್ದರೆ ಹೋಗಿ ಇಲ್ಲಿ ಜ್ಯೋತಿ ಕಾಲೇಜಿಗೆ ಹೋಗೋದು. ಇಲ್ಲಿಂದ 10 ಕಿಲೋಮೀಟರ್ ಬಸ್ಸಲ್ಲಿ ಇವಾಗ ಮನೆಯಲ್ಲಿದ್ದಾರೆ. ಇದೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದ ಸ್ವರ್ಣ ಅವಕಾಶ ನಿಮ್ಮ ಗ್ರಾಮೀಣ ಮಟ್ಟಕ್ಕೆ ಸಿಕ್ಕುವಂಥದ್ದು. ಸೊ ಅದನ್ನು ನೀವು ಸಕಾರಾತ್ಮಕವಾಗಿ ಆಲೋಚನೆ ಮಾಡಿಕೊಂಡು ದೊಡ್ಡೊಂದು ಆಸಕ್ತಿಯಿಂದ ಮುಂದೆ ನಿಂತು ಇದನ್ನಲ್ಲಿ ಸೆಟಪ್ ಮಾಡಬೇಕು. ಅದಕ್ಕಾಗಿ DDU ಅವರು ಜೈನ್ ಅವರು ಬಂದಿದ್ದಾರೆ. ಇದಕ್ಕೆ ನೀವು ಅಲ್ಲಿ ಫುಲ್ ಆಸಕ್ತಿ ಕೊಟ್ಟರೆ ಮಾತ್ರ ಶಿಕ್ಷಕರು ಕೂಡ ಅದನ್ನು ಆಸಕ್ತಿ ತೋರಿಸ್ತಾರೆ. ಇಲ್ಲದಿದ್ದರೆ ಕೆಲವು ಶಿಕ್ಷಕರು ಆಸಕ್ತಿ ತೋರಿಸ್ತಾರೆ, ಸಾಧಾರಣವಾಗಿ ಯಾರು ಕೂಡ ತೋರಿಸುತ್ತೆ. ಸುರುವೇ ಸಮಸ್ಯೆ, ಮತ್ತೆ ಮಕ್ಕಳನ್ನು ತಗೊಂಡು ಮತ್ತೆ ಸಮಸ್ಯೆ, ಜವಾಬ್ದಾರಿ ತಗೊಳ್ಳುವಂಥದ್ದು. ಬಾಲ ಕಡೆಗೆ ಅವರು ಬೆಳಿಗ್ಗೆ 5 ಗಂಟೆ ತನಕ ಇರುವುದು, ಎಲ್ಲದು ಮತ್ತೆ ಮನೆಗೆ ಹೋಗಬೇಕು. ಆದ ಕಾರಣ ಯಾರು ಕೂಡ ಜವಾಬ್ದಾರಿ ತಗೊಳ್ಳಿಕ್ಕೆ ಈಗ ಕಡಿಮೆ. ಯಾವ ಶಾಲೆಯಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಅಲ್ಲಿಂದ ಟ್ರಾನ್ಸ್ಫರ್ ತಗೊಂಡು ಬಿಡಿಸೋ, ಏಕದಮ್ ಬಿಡಿಸೋ. ಎಲ್ಲ ಮಕ್ಕಳಲ್ಲಿ ಕಡಿಮೆ ಇದ್ದಾರೆ ಅಲ್ಲಿಗೆ ಭಯಂಕರ ಡಿಮಾಂಡ್. ಇದರಲ್ಲಿ ಈ ಟ್ರಾನ್ಸ್ಫರ್ ಕೌನ್ಸಿಲಿಂಗಲ್ಲಿ ಕೂಡ ಆದರೆ ಶಿಕ್ಷಕರ ಟೆನ್ಷನ್ ಕಡಿಮೆ ಆಗಬೇಕಾದ್ರೆ ನೀವು ಧೈರ್ಯ ಕೊಡೋದ ಕೆಲಸ ಮಾಡಬೇಕು. ನೀವು ನಾನಿದ್ದೇನೆ ಅಂತ ಹೇಳಿ ಹೋದರೆ ಪಾಠ ಸ್ಟಾರ್ಟ್ ಆದ ನಂತರ ಇವರೇ ಹೇಳಿದ್ರು ನೀವಿದ್ದೀರಾ. ಆದ ಕಾರಣ ಪಾಠ ಸ್ಟಾರ್ಟ್ ಮಾಡಿ ಎಂಡಾಗೋ ತನಕ ಕೂಡ ಅದು ಚೆನ್ನಾಗಿರುವಂಥ ವಿಚಾರ ನೋಡಿಕೊಳ್ಳುವ ವ್ಯವಸ್ಥೆ ಅದು ನಿಮ್ಮ ಊರವರ ವ್ಯವಸ್ಥೆ, ಗ್ರಾಮ ಪಂಚಾಯತ್ ವ್ಯವಸ್ಥೆ. ಅದಕ್ಕೆ ನೀವು ಒಂದು ಚಾಲೆಂಜ್ ಆಗಿ ತಗೊಂಡು ತಾಗಬೇಕು. ಈಗ ನಮಗೆ ಕಾಲೇಜಲ್ಲಿ ಸ್ಟಾರ್ಟ್ ಮಾಡುವಂಥದ್ದು ಪಕ್ಕ. ನಮ್ಮ ಕಾಲೇಜಿಗೆ ಸ್ಟಾರ್ಟ್ ಮಾಡಬೇಕು. ನಮಗೆ ಈಗ ನಮಗೆ ಎಷ್ಟು ಕ್ಲಾಸ್, ಈಗ ನಾನು ಈಗಾಗಲೇ ಈ ಕಾಲೇಜು ಪ್ರಾರಂಭ ಮಾಡೋದು ನಮ್ಮದು ಸಣ್ಣ ಐಡಿಯಾ ಮಾಡಿಕೊಂಡು ನನಗೆ 50 ಲಕ್ಷ ರೂಪಾಯಿ ಅನುದಾನ ನಾನು ಬಿಡುಗಡೆ, ವಿಶೇಷ ಅನುದಾನ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. 50 ಲಕ್ಷದಲ್ಲಿ ಎಷ್ಟು ಕ್ಲಾಸ್ ರೂಮ್ ಕಟ್ಬೋದು?
5 6 ಕಟ್ಬೋದು. ನಮಗೆ ಕೊಠಡಿಗೆ ನಮ್ಗೆ ಕಡಿಮೆ ಆಗೋದಿಲ್ಲ. ಕೊಠಡಿ ನಮಗೆ ಈ ಸಲ ಸ್ಟಾರ್ಟಿಂಗ್ ಮಕ್ಕಳಿಗೂ ಕಡಿಮೆ, ನೆಕ್ಸ್ಟ್ ಇಯರ್ ಆಗ ಫುಲ್ ಫ್ಲೆಜ್ ಆಗಿ ಕರೆಕ್ಟ್ ಆಗ್ತದೆ. ಸೊ ನಿಮಗೆ ನಾನು ಇದು ಸ್ಯಾಂಕ್ಷನ್ ಮಾಡುವಾಗ ಅದನ್ನೇ ಆಲೋಚನೆ ಇಟ್ಟುಕೊಂಡು ದುಡ್ಡು ಕೂಡ ಸ್ಯಾಂಕ್ಷನ್ ಮಾಡಿದ್ದೆ. ಯಾಕೆ ನನಗೆ ಗೊತ್ತಿತ್ತು ಇಲ್ಲ ಬಂದವರು ನಮ್ಮಲ್ಲಿ ಪಾಠ ಕ್ಲಾಸ್ ಇಲ್ಲ, ಇಲ್ಲಿ ಹೇಗೆ ಬರೋದು ಅಂತ ಹೇಳಿ ಯಾರಿಗೂ ಕೂಡ ಆಸಕ್ತಿ ಇರುವುದಿಲ್ಲ. ಸೊ ಈಗ ನಮಗೆ ಸ್ಟಾರ್ಟ್ ಮಾಡಬೇಕಾದ್ರೆ ನಾವೀಗ ಯಾವುದೆಲ್ಲ ಕೋರ್ಸಲ್ಲಿ ತಗೊಳ್ಳೋದು? ಕಲಾ ಮುಖ್ಯದಿಂದ ನೆಕ್ಸ್ಟ್ ಇಯರಿಂದ ಕಾಮರ್ಸ್ ಸ್ಟಾರ್ಟ್ ಮಾಡೋದು. ನಮ್ಗೆ ಸೈನ್ಸ್ ಕೊಡಿ, ಸೈನ್ಸು ಮತ್ತು ಈಗ ಹೋಮ್ ಸಲ ಕೆಲಸ ಲ್ಯಾಬ್ ಬೇಕಲ್ಲ. ಈ ಸಲ ಸ್ಟಾರ್ಟ್ ಮಾಡಿದ್ರು ಕೂಡ ಈ ಸಲ ಮಕ್ಕಳು ಯಾರು ಬರೋದಿಲ್ಲ. ನಮ್ಮ ಸ್ಟಾರ್ಟ್ ಆಗಿದೆ, ನೀವು ಕಾಮರ್ಸ್ ಆರ್ಟ್ಸ್ ಸೈನ್ಸ್ 3 ಕೂಡ ಸ್ಟಾರ್ಟ್ ಮಾಡುವ. ನೆಕ್ಸ್ಟ್ ಇಯರ್ ಲ್ಯಾಬ್ ಪೀಪಲ್ ಮಾಡಿ ಸೆಟ್ ಮಾಡುವ. ಸರ್ಕಾರದಿಂದ ಯಾರು ಶಿಫ್ಟ್ ಆಗಿದೆ ಅದನ್ನು ಮಾತ್ರ ಪ್ರಾರಂಭ ಮಾಡ್ಬೋದು ಸರ್ ನಾವು. ಅದು ಯಾವ ಶಿಫ್ಟ್ ಆಗೋದ್ರಿಂದ? ಮುತ್ತಿನಕೊಪ್ಪದಿಂದ ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿಗೆ ಶಿಫ್ಟ್ ಆಗಿರೋದು ಆರ್ಟ್ಸ್ ಮಾತ್ರ ಕಾಂಬಿನೇಷನ್ ಶಿಫ್ಟ್ ಆಗಿದೆ ಸರ್. ಅಲ್ಲಿ ಓಕೆ, ಅದರ ಮಾತ್ರ ಶಿಫ್ಟ್ ಮಾಡೋದು ಪ್ರಾರಂಭ ಮಾಡೋದು. ನಾವು ಲ್ಯಾಬಲ್ಲಿ ಈ ವರ್ಷ ಸೆಟ್ ಮಾಡಬೇಕು. ಸೆಟ್ ಮಾಡಬೇಕು ಸರ್. ಲ್ಯಾಬ್ ಬೇಕು, ಕಂಪ್ಯೂಟರ್ ಲ್ಯಾಬ್ ಮಾಡಬೇಕು, ಬಯಾಲಜಿ ಬೇಕು, ಬಯಾಲಜಿ ಲ್ಯಾಬ್ ಮಾಡಬೇಕು ಸರ್. ಫೀಸ್ ಮಲ್ಟಿಪರ್ಪಸ್ ನಾವು ಒಂದು ಮಾಡ್ಬೋದು ಸರ್. ನಮಗೆ ಒಂದು ಕ್ಲಾಸು ಆಮೇಲೆ ಸ್ಟ್ರೆಸ್ ಆಗೋದು ಅಂತ ಹೇಳಿದ್ದಾರೆ. 440 ಅಂತ ಹೇಳಿದ್ದಾರೆ ಸರ್. ನಾವು ಮಾಡೋ ಸ್ವಲ್ಪ ಯಾವುದೇ ಮತ್ತೆ ಮೇಲೆ ಉಪಕಾರ ನವ್ಯ ಟೈಮ್ ಇಂಟ್ಲಿಕ್ಕೆ ಗೌರ್ಮೆಂಟ್ PU ಕಾಲೇಜ್ ಸ್ಟಾರ್ಟ್ ಅಂದ್ರೆ ಸ್ಯಾಂಕ್ಷನ್ ಅಂದ್ರೆ ಒಂದೇ ಟೈಮ್ ಇದು ಸ್ಟ್ರೆಸ್ ಬರ್ನ ನಮಗೆ ನೆಕ್ಕಮಾಲ ಪ್ರಯೋಜನ ಹೋಯ್ತು. ಇದರ ಕ್ಲಾಸ್ ಒಂದು ಅದು ಮುಗ್ಲಿಗೆ ಇದು ಐಕೊಂದು ಸೈಡ್ಗೆ ಒಂದು ಟೆಂಪರರಿ ವಾಲ್ ಒಂದು ಇಷ್ಟು ಎಂದು ಬರುತ್ತೆ ಫಾಲ್ ಸೀಲಿಂಗ್ ಸ್ಲ್ಯಾಬ್ ಹೋಗಿ ಅಂದರೆ ಮಿನಿಮಮ್ ಕಾಸ್ಟ್ ಮತ್ತು ನಾನು ಅವರ ಸೆಟಪ್ ತಲೆ ಕ್ಲಾಸ್ ಲೆಕ್ಕ ನಾನು ಏನಾಗ್ತದೆ ಮಂತ್ ಮಾಡ್ತಾರೆ ಅದು ಚರ್ಚೆ ಬರ್ತಾರೆ ವ್ಯಾಪಾರ ನಿಟ್ಟ ಸಂಸ್ಥೆ ಖಾತೆ ವಿಷಯ ಪಾತ್ರ ಕ್ವಾಲಿಟಿ ಮಾತ್ರ ಬರ್ತಾರೆ 5 ಲಕ್ಷ ಬರೋದು. Yes. Monday, Tuesday morning. Okay. ಇಲ್ಲ ಬಾದೇರು ಎಲ್ಲಿ ಆಗುತ್ತೆ ನೀನು ಅವನು ಇದು ಮಾಡ್ತಿದ್ದೆ ಡ್ರೆಸ್ ಮಾಡ್ತಿದ್ದೆ ಒಳ್ಳೆ ಒಂದು ಶೋದ ಫಾಲ್ ಸೇಲಿಂಗ್ ಮಾಡ್ತಿದ್ದೆ ಸೈಡ್ ಹೆಂಗೆ ಕಲ್ಲದ ಗೋಡೆ ಕೊಡೊಂದಿಜ್ಜಿ ಮೆಟಲ್ ಸಾಫ್ಟ್ವೇರ್ ಶೀಟ್ ಯಾವ ಇದಕ್ಕೊಂದು ಫೋನ್ ಮನೆಗೆ ಒಂದು ಅಕೌಂಟ್ ಓಪನ್ ಮಾಡಬೇಕು. ಹೇಗೆ ಮಾಡೋದು? ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ಆರ್ಟ್ಸ್ಗೆ ಅಡ್ಮಿಷನ್ ಸ್ಟಾರ್ಟ್ ಮಾಡಿ ಕೊಲ್ತಾರೆ. ಆಯ್ತಲ್ಲ ಮೀನ ನಾವೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಇದನ್ನು ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ ಇನ್ನೊಂದು ವಿಚಾರ ಅಂತ ಹೇಳಿದರೆ ಈಗ NEP ಕೂಡ ಬರ್ತದೆ. ಈಗ ನಾವಿಲ್ಲಿ ಮಾಡುವ ಉದ್ದೇಶ ಏನು? ಇಲ್ಲಿ KPSC ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ PUC ತನಕ ಇದೊಂದು KPSC ಸಂಸ್ಥೆ ಆಗಿದೆ. ಪಬ್ಲಿಕ್ ಸ್ಕೂಲ್, ಕನ್ನಡ ಪಬ್ಲಿಕ್ ಸ್ಕೂಲ್ ಸಂಸ್ಥೆ ಇವತ್ತು ಆಗುವಂಥದ್ದು. ಅದಕ್ಕೆ NEP ಪ್ರಕಾರ ಏನಿದೆ 1 to 8 ಈಸ್ ಒಂದು ಸಿಸ್ಟಮ್, 1 to 8, 9 to 10, 11 to 12 ಒಂದು. ಸೊ NEPಗೆ ನಾವು ಆದೇಶ ಇಟ್ಟುಕೊಂಡು ಈ ಮುಂದಿನ ದಿನಗಳಿಂದ 9th, 10th, 11th, 12th ಇದೆಲ್ಲ ಕಡೆ ಸುತ್ತ ಬೇರೆ ಪ್ರದೇಶದಲ್ಲಿ ಕ್ಯಾಂಪಸ್ನಲ್ಲಿ ಜಗತ್ತಿನಲ್ಲಿ ಮಾಡಿಸಲಿಕ್ಕೆ ಪಂಚಾಯತ್ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಇವತ್ತು ಅದನ್ನು ನೋಡ್ತಾ ಇದ್ದೇವೆ. ಆ ಕೆಲಸ ನಾವು ಮಾಡ್ತೇವೆ. ಈಗ ಸಿಟಿಯಲ್ಲಿದ್ದರಿಂದ ಇಲ್ಲಿ ಸಂಖ್ಯೆ ಜಾಸ್ತಿ ಬರ್ತದೆ. ನೀವು ಸ್ವಲ್ಪ ಒಳಗೆ ಹೋದ ತಕ್ಷಣ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗುವ ಸಾಧ್ಯತೆ ಇರ್ತದೆ. ನಮಗೆ ವರ್ಷಕ್ಕೆ 40 ಬಂದರೆ ಸಾಕು, ಜಾಸ್ತಿ ಇಲ್ಲಿಂದ ಕಾಶಿಗೆ ಅಲ್ಲ ನಡ್ಕೊಂಡು ಹೋಗೋ ಪ್ಲೇಸಲ್ಲಿ ಏನು ಹುಡುಕಿಲ್ಲ ನಿಯರೆಸ್ಟ್ ನೋಡಿಕೊಂಡು ಇದೆಯಾ ಸರ್ಕಾರಿ ಜಾಗ ಇದೆ ನೋಡ್ತೇವೆ. ನಾವು ಫಸ್ಟ್ ಟೈಮ್ ಉಳ್ಳಾಲ ತಾಲೂಕಿನ ಈ ವ್ಯಾಪ್ತಿಯಲ್ಲಿ ಇದು ಫಸ್ಟ್ PUC ಇತಿಹಾಸದಲ್ಲಿ ಫಸ್ಟ್ ಟೈಮ್ ಸರ್ಕಾರಿ PU ಕಾಲೇಜಲ್ಲಿ ಪ್ರಾರಂಭ ಆಗಿದೆ. ಬಂಟ್ವಾಳ ತಾಲೂಕಿನ ಉಳ್ಳಾಲ ಸೆಟಲ್ ಮಂಟಪದ ಮತ್ತು ಮುಡಿಪುರಲ್ಲಿದೆ. ನಾನು ಬಂದ ನಂತರ ಡಿಗ್ರಿ ಕಾಲೇಜ್ ಕೂಡ ಅಲ್ಲಿ ಅಲ್ಲ ಕುರ್ನಾಡಲ್ಲಿ
ಈಗ ಇದು ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಈ ಪ್ರದೇಶದಲ್ಲಿ ಇವತ್ತು ಆಗುವಂಥದ್ದು ಇದರಲ್ಲಿ. ಸೊ ಉಳ್ಳಾಳ ತಾಲೂಕನ್ನು ಪರಿವರ್ತನೆ ಮಾಡಿದ ಕಾರಣ ಇದೊಂದು ಬೆನಿಫಿಟ್, ತಾಲೂಕಲ್ಲಿ ಒಂದು ಕೂಡ ಇಲ್ಲ ಎಂಬ ಭಾವನೆ ಬರ್ತದೆ. ಸೊ ಇದೊಂದು ನಮಗೆ ಸಿಕ್ಕಿದೆ ಒಂದು. ಸೆಕೆಂಡ್ ನಾವು ಮಂಡೆಯಿಂದ ಇದಕ್ಕೆ ಮಂಡೇ ಟ್ಯೂಸ್ಡೇಯಿಂದ ನಾವು ಇದಕ್ಕೆ ಅಪ್ಲಿಕೇಶನ್ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಯಾರೆಲ್ಲ ಆಸಕ್ತಿ ಇದ್ದಾರೆ ದಯವಿಟ್ಟು ಅವರು ಇಲ್ಲಿಗೆ 13 ತಾರೀಕು ನಂತರ ದಾಖಲಾತಿ ಮಾಡಲಿಕ್ಕೆ ಇಲ್ಲಿ ಬರಬೇಕು. ಡೇಟ್ ಜುಲೈ 13th ಸ್ಟಾರ್ಟ್. ಫಸ್ಟ್ 40 ಸೀಟ್ಸ್ಗೆ ನಾವು ಲಿಮಿಟೆಡ್ 40 ಸೀಟ್ ಮಾತ್ರ. ಯಾರು ಫಸ್ಟ್ ಕಮ್ ಫಸ್ಟ್ ಬೇಸಿಸಲ್ಲಿ ನಾವು ಕೊಡೋದು. ಯಾವುದೆಲ್ಲ ಸಬ್ಜೆಕ್ಟ್ ಸರ್? ಈಗ ಸರ್ ಓನ್ಲಿ ಆರ್ಟ್ಸ್ ಅಲ್ಲ, ಯಾವ ಸಬ್ಜೆಕ್ಟ್? HESP, ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್. ಅದೊಂದು ನೀವೆಲ್ಲ ನಿಮ್ಮ ಇದರ ಮುಖಾಂತರ ಮಾಹಿತಿ ಕೊಟ್ಟರೆ ಜನರಿಗೆ ಕೂಡ ಓದೋದು. ಈ HESP ಅಲ್ಲದೆ ಬೇರೆ ಆರ್ಟ್ಸ್ ಅಲ್ಲಿ ಬೇರೆ ಕೋರ್ಸಸ್ಗಳಿವೆ? ಅಲ್ಲ ಸರ್, ಶಿಫ್ಟ್ ಆಗಿರೋದು ಮಾತ್ರ ಪರ್ಮಿಷನ್ ಇರುತ್ತೆ. ಸರ್ಕಾರದ ಟ್ರಾನ್ಸ್ಫರ್ ಪಾಲಿಸಿಯಲ್ಲಿ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗಿದೆ. ಇವತ್ತು ಗ್ರಾಮೀಣ ಮಟ್ಟದವರು ಎಷ್ಟು 10 ವರ್ಷ ಆದವರ ಟ್ರಾನ್ಸ್ಫರ್ ತಗೊಂಡು ಕಂಪಲ್ಸರಿ ಟ್ರಾನ್ಸ್ಫರ್ ಎಲ್ಲರೂ ಕೂಡ ಇವತ್ತು ಹೋಗಿದ್ದಾರೆ. ಮಂಟಪದಿಂದ ಒಂದು ಹೆಡ್ ಟೀಚರ್ ಬಿಟ್ಟು ಬೇರೆ ಎಲ್ಲರೂ ಕೂಡ ಹೋಗಿದ್ದಾರೆ. ಇನ್ನು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಸಾಧಾರಣ ಎಲ್ಲ ಗ್ರಾಮೀಣ ಮಟ್ಟದ ನಗರ ಪ್ರದೇಶ ತಗೊಳ್ತಾರೆ, ಗ್ರಾಮೀಣ ಮಟ್ಟಕ್ಕೆ ಬರೋದು ಕಡಿಮೆ. ದೊಡ್ಡ ಮಟ್ಟದ್ದು ನಮಗೆ ಗೊಂದಲ ಮತ್ತು ಸಮಸ್ಯೆ ಇವತ್ತು ಆಗಿದೆ. ಇಲ್ಲಿಗೆ ಒಬ್ಬರು ಹಾಕ್ಲಿಕ್ಕೆ ಕೂಡ ನಮ್ಮಲ್ಲಿ ಟೀಚರ್ ಇಲ್ಲದಂಥ ಪರಿಸ್ಥಿತಿ ಆಗಿದೆ. PU ಅವರನ್ನೇ ಆಗಬೇಕು, ಪ್ರಿನ್ಸಿಪಲ್ ಅವರನ್ನೇ ಆಗಬೇಕು. ಒಂದು ಜನರಲ್ ಟ್ರಾನ್ಸ್ಫರ್ ರೆಡಿಯಾಗಿದ್ದಾರೆ, ಇನ್ನೊಂದಕ್ಕೆ ರೆಡಿಯಾಗಿದ್ದಾರೆ. ಸೊ ಸರ್ಕಾರ ಇದರಲ್ಲಿ ಭಾಳ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳ ಗಮನ ಹರಿಸೋದು ಸೂಕ್ತ ಅಂತ ಇಲ್ಲಿ ಸಪ್ರೇಟ್ ಹೇಳಿಕೆ ಅಂತ ಬಯಸ್ತೀನಿ. ಈಗ ನೀವು ಯಾವ ದಿವಸ ಪದವಿ ಪೂರ್ವ ಕಾಲೇಜ್ ದೇರ್ಲಕಟ್ಟೆಯಲ್ಲಿ ಇವತ್ತು ನಾವು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ತಯಾರಿ ನಾವು ಇವತ್ತು ನಡೆಸಿದ್ದೇವೆ. ಸರ್ಕಾರ ಈಗಾಗಲೇ ಒಂದು ಆದೇಶ ಮಾಡಿ ನಮಗೆ ಇವತ್ತು ಇಲ್ಲಿ ಕಳಿಸಿದೆ. ಅದರಲ್ಲಿ ಬಹುಶಃ ನಾವಿಲ್ಲಿ ಈ ಒಂದು ಸಂಸ್ಥೆಯಲ್ಲಿ 1ನೇ ಕ್ಲಾಸಿಂದ ಹಿಡಿದು 10th ಸುಮಾರು 1000 ಮಕ್ಕಳು ಇಲ್ಲಿ ಇವತ್ತು ಇದ್ದಾರೆ. ಅದರ ಜೊತೆಯಲ್ಲಿ PU ಕಾಲೇಜು ಮಾಡಿದ್ದೆ, ಅದು KPSC ವ್ಯಾಪ್ತಿಗೆ ಬರ್ತದೆ ಅಂತೇಳಿ ಇವತ್ತು ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದು. ಇದಕ್ಕೆ ಬೇಕಾಗುವಂಥ ತುರ್ತಾದ ಆ ಒಂದು ಕೆಲವೊಂದು ನಮಗೆ ಮೂಲಭೂತ ಸೌಕರ್ಯವನ್ನು ಈಗಾಗಲೇ ನಮ್ಮ ಹೈಸ್ಕೂಲ್ ಕಮಿಟಿ ಮತ್ತು ಪ್ರೈಮರಿ ಕಮಿಟಿಯವರು ನಮಗೆ ಒದಗಿಸಿ ಇವತ್ತು ಕೊಟ್ಟಿರ್ತಾರೆ. ಮತ್ತು ನಮಗೆ ನಿಟ್ಟ ಸಂಸ್ಥೆಯವರು ಕೂಡ ಇಲ್ಲಿ ಬಂದು ಕೆಲವು ಮೂಲಭೂತ ಸೌಕರ್ಯದ ಸುಮಾರು 10 ಲಕ್ಷ ರೂಪಾಯಿಯ ಕಟ್ಟಡಗಳನ್ನು ಕೂಡ ಇವತ್ತು ನಮಗೆ ಅದನ್ನು ಸರಿಪಡಿಸಿ ಇವತ್ತು ಮೂಲಭೂತ ಸೌಕರ್ಯ ಒದಗಿಸಿ ಇವತ್ತು ಸಹಕಾರ ಕೊಟ್ಟಿರ್ತಾರೆ. ಇವತ್ತು ತೀರ್ಮಾನ ಮಾಡಿದಂತೆ ಮೀಟಿಂಗ್ನಲ್ಲಿ ಬಹುಶಃ ಮುಂದಿನ ವಾರದಿಂದ ನಾವಿಲ್ಲಿ ಕ್ಲಾಸ್ ರೂಮನ್ನು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಕೂಡ ನಮ್ಮ ಪ್ರಯತ್ನ ಇವತ್ತು ಮಾಡುವಂಥದ್ದು. ಅದಕ್ಕಾಗಿ ದೇರ್ಲಕಟ್ಟೆ ಗ್ರಾಮ ಅಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಈ ಊರಿನ ಹಿರಿಯ ಗಣ್ಯರು ಇವತ್ತು ಶಿಕ್ಷಣ ಇಲಾಖೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟು ಇಲ್ಲಿಗೆ ಬಂದಂಥ ಆ ಒಂದು ಕಾಲೇಜನ್ನು ಸಮರ್ಪಕವಾಗಿ ಪ್ರಾರಂಭ ಮಾಡಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಪ್ರಯೋಜನ ರೀತಿಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕೈಗೊಂಡ ಸಂದರ್ಭದಲ್ಲಿ ಇವತ್ತು ನಾವು ಮೀಟಿಂಗನ್ನು ಮಾಡಿ ಎಲ್ಲ ವ್ಯವಸ್ಥೆ ನಾವು ಇವತ್ತು ಮಾಡಿದ್ದೇವೆ. ಸರ್ಕಾರದ ಒಂದು ನಮಗೆ ಕೋಡ್ ಬರಲಿಕ್ಕೆ ಇವತ್ತು ಅಗತ್ಯ ಇದೆ. ಕೋಡ್ ಬಂದ ತಕ್ಷಣ ಅದನ್ನು ಕೂಡ ಎಲ್ಲ ನಮ್ಮ ಅಡ್ಮಿಷನ್ ಕೂಡ ಇವತ್ತು ಪ್ರಾರಂಭ ಮಾಡ್ತಾನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.